ಸಜಿಪ ಮಾಗಣೆಯ ಸಜಿಪಗುತ್ತು ಕುಟುಂಬಸ್ಥರ ಶ್ರೀ ನಾಲ್ಕೈತಾಯ ದೈವದ ಧರ್ಮ ನೇಮೋತ್ಸವ ಮತ್ತು ಪರಿವಾರ ದೈವಗಳ ಕೋಲ ಸೇವೆ ಬುಧವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಪೌರೋಹಿತ್ಯದಲ್ಲಿ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದು ಬುಧವಾರ ಮುಂಜಾನೆ ನಾಲ್ಕೈತಾಯ ದೈವದ ಭಂಡಾರ ಬಂದು ರಾತ್ರಿ ಧರ್ಮನೇಮ ನಡೆಯಿತು. ಪರಿವಾರ ದೈವಗಳಾದ ಕಲ್ಲುಟಿ, ಪಂಜುರ್ಲಿ ದೈವ ಹಾಗೂ ಕೊರತಿ ದೈವಕ್ಕೆ ಕೋಲ ಸೇವೆ ನೆರವೇರಿತು. ಮಧ್ಯಾಹ್ನ ಮಹಾನ್ನ ಸಂತರ್ಪಣೆ, ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಧ ಪ್ರಸಾದ ಸ್ವೀಕರಿಸಿದ್ರು. ಸಜಿಪಗುತ್ತು ಗಡಿ ಪ್ರಧಾನ ಕೊಂಚು ಭಂಡಾರಿಯಾನೆ ಮುಂಡಪ್ಪ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು. ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಧಾರ್ಮಿಕ ಉಪನ್ಯಾಸ ನೀಡಿದ್ರು. ಬದುಕು ಪೊರ್ಲಕಂಟು ನಡಪಡು ಅಂದಾಂಡ ಐಕೊಂಜಿ ವಿಧಾನ ಅಂದು ಬೋಡಿಗೆ ಆ ವಿಧಾನ ಉಂಡು ಅಂದಾಂಡ ಧರ್ಮ ಅಂದ ಪಂಡೇರು ಒರಿಯಾಗಿತ್ತಿನವತ್ತು ಸಕಲರ ಅಭ್ಯುದಯಕ್ಕೆ ಪೂರೆಲ್ಲ ಅಭ್ಯುದಯಕ್ಕೆ ಉಪ್ಪುನಂಚಿನ ವಿಚಾರ ಅಂದ್ಕೊಂಡು ಧರ್ಮ ಅಂತ ಪಂಡೇರು ತೆರಿನಾಗಲು ಪಣವೆ ರೈತ ಬಗೆಟ್ಟು ಈ ವಿಶ್ವ ಇಂತಿನವು ವೈಟ್ ಉಂತುದುನೊಂದಿಕೆಂಡ ಧರ್ಮದ ಪಂಚಾಂಗಡು ಉಂತುದು ಅಡಿಪಾಯಡು ಉಂತುದು ಧರ್ಮ ದಾಂತಿನ ಬದುಕತ್ತೆ ಧರ್ಮ ದಾಂತಿನ ರಾಷ್ಟ್ರ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಾನಂದ ಪುಂಜ ಅಧ್ಯಕ್ಷತೆಯನ್ನ ವಹಿಸಿದ್ರು. ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಂದೀಪ್ ಸಾಲಿಯನ್, B4 News 24/7 ಬಂಟ್ವಾಳ.